ದಕ್ಷಿಣ ಕನ್ನಡ ಜಿಲ್ಲೆಯ ಶಕ್ತಿ ಕ್ಷೇತ್ರಗಳಲ್ಲೊಂದಾದ ಶ್ರೀ ಕಟೀಲು ಕ್ಷೇತ್ರ ರಾಜ್ಯದ ಮುಜರಾಯಿ ಇಲಾಖೆಯ ಆಡಳಿತಕ್ಕೊಳಪಟ್ಟ ಪ್ರಮುಖ ದೇವಾಲಯಗಳಲ್ಲಿ ಒಂದು. ನಾಡಿನಾದ್ಯಂತ ಭಕ್ತರನ್ನ ಹೊಂದಿರುವ ಇಲ್ಲಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಜನವರಿ 24ರಂದು ಸುವರ್ಣ ಧ್ವಜ ಸಮರ್ಪಣೆಯಾಗಿತ್ತು. ಜನವರಿ 30ರಂದು ಬ್ರಹ್ಮಕಲಶೋತ್ಸವ ನಡೆಯಿತು. ಫೆಬ್ರವರಿ 1ರಂದು ನಾಗಮಂಡಲ ಮತ್ತು ಫೆಬ್ರವರಿ 2ರಂದು ಕೋಟಿ ಜಪಯಜ್ಞಗಳು ನಡೆದವು. ಸೋಮವಾರದಂದು ಸಹಸ್ರ ಚಂಡಿಕಾ ಯಾಗದೊಂದಿಗೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಸಮಾರೋಪಗೊಂಡವು. ಬ್ರಹ್ಮಕಲಶೋತ್ಸವದ ಅವಧಿಯಲ್ಲಿ 13,000ಕ್ಕೂ ಅಧಿಕ ಸ್ವಯಂ ಸೇವಕರು ಸರದಿಯಂತೆ ದುಡಿದಿದ್ದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಜನಪ್ರತಿನಿಧಿಗಳು ಸ್ವಯಂ ಸೇವೆ ಸಲ್ಲಿಸಿದರು. ನಿರಂತರ ಅನ್ನದಾನ ನಡೆದಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಆಯೋಜನೆಯಾಗಿದ್ದವು. ನಂದಿನಿ ನದಿ ಎರಡು ಕವಲಾಗಿ ದೇಗುಲವನ್ನ ಬಳಸಿಕೊಂಡು ಹರಿಯುವ ಸ್ಥಳ ವಿಶೇಷವನ್ನ ಈ ಬಾರಿ ಭಕ್ತರು ವೀಕ್ಷಿಸುವಂತಾಯಿತು. ಈ ಭೂ ವೈಶಿಷ್ಟ್ಯವನ್ನ ವೀಕ್ಷಿಸುವುದಕ್ಕೆ ಇದುವರೆಗೆ ದೇವಾಲಯದ ಸುತ್ತಲಿದ್ದ ಅಂಗಡಿ ಮುಂಗಟ್ಟುಗಳಿಂದಾಗಿ ಜನತೆಗೆ ಸಾಧ್ಯವಾಗುತ್ತಿರಲಿಲ್ಲ. ಈ ಬಾರಿ ಅಲ್ಲಿನ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ತೆರವು ಮಾಡಲಾಗಿದ್ದು, ಕಟೀಲು ದೇವಾಲಯ ನಂದಿನಿಯ ಕಟ್ಟಿ ಮಧ್ಯೆ ಇರುವ ಭೂ ವೈದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ನಂದಿನಿ ಮೈ ತುಂಬಿಕೊಂಡು ಸಾವಿರಾರು ವರ್ಷಗಳಿಂದ ಇರುವ ಬಂಡೆಗಲ್ಲುಗಳ ನಡುವೆ ಆರ್ಭಟಿಸುತ್ತಾ ಹರಿಯುತ್ತಾಳೆ. ನೀರು ಕೊರೆದು ರಚನೆಗೊಂಡ ನೈಸರ್ಗಿಕ ಶಿಲ್ಪಗಳು ಇಲ್ಲಿ ನದಿ ಮಧ್ಯದಲ್ಲಿವೆ. ಕಟೀಲು ದೇವಿ ಯಕ್ಷಗಾನ ಪ್ರಿಯಳೆಂದು ನಂಬಿಕೆ. ಇಲ್ಲಿನ ಮೇಳಗಳು ಕ್ಷೇತ್ರದ ಹೊರಗೆ ನಿರಂತರ ದೇವಿ ಮಹಾತ್ಮೆಯನ್ನ ಪ್ರದರ್ಶಿಸುತ್ತಿರುತ್ತವೆ. ಆದರೆ ಶ್ರೀ ಕ್ಷೇತ್ರದಲ್ಲಿ ದೇವಿ ಮಹಾತ್ಮೆ ಪ್ರದರ್ಶನ ಇಲ್ಲ. ಇಲ್ಲಿ ದೇವಿಯೇ ಬಂದು ಯಕ್ಷಗಾನ ವೀಕ್ಷಿಸುತ್ತಾಳೆ ಎನ್ನುವ ನಂಬಿಕೆಯೂ ಇದೆ. ಮಲ್ಲಿಗೆ ಹೂವು ದೇವಿಗೆ ಹರಕೆ ರೂಪದಲ್ಲಿ ಸಲ್ಲಿಕೆಯಾಗುತ್ತದೆ.